ಅಮಾನತು ಆದವರಿಗೆ ಪರಿಸ್ಥಿತಿ ಅರ್ಥವಾಗಿದೆ. ಮುಂದೆ ಅವರು ಈ ರೀತಿಯ ವರ್ತನೆ ತೋರುವುದಿಲ್ಲ ಎಂಬ ನಂಬಿಕೆಯಿಂದ ಬಿಜೆಪಿಯ 18 ಶಾಸಕರ ಅಮಾನತು ವಾಪಸು ಪಡೆಯಲಾಗಿದೆ ಎಂದು ಸಭಾಪತಿ ಯುಟಿ ಖಾದರ್ ಹೇಳಿದರು. ವಿಧಾನಸಭೆಯ ಸಭಾಪತಿ ಈ ಬಗೆಗೆ ವಿಧಾನಸೌಧದಲ್ಲಿ ಸಭೆ ಕರೆದಿದ್ರು. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದೀಯ ವ್ಯವಹಾರಗಳ ಮಂತ್ರಿ ಎಚ್.ಕೆ. ಪಾಟೀಲ್, ಪ್ರತಿಪಕ್ಷದ ನಾಯಕ ಅಶೋಕ್, ಉಪಸಭಾಪತಿ ರುದ್ರಪ್ಪ ಲಮಾಣಿ ಮೊದಲಾದವರು ಭಾಗವಹಿಸಿ ಸಕಾರಾತ್ಮಕ ನಿರ್ಧಾರ ತೆಗೆದುಕೊಂಡರು. ದೊಡ್ಡನಗೌಡ ಪಾಟೀಲ, ಡಾಕ್ಟರ್ ಅಶ್ವತ್ಥನಾರಾಯಣ, ಎಸ್.ಆ. ವಿಶ್ವನಾಥ್, ಬೈರತಿ ಬಸವರಾಜು, ಎಸ್.ಎನ್. ಚೆನ್ನಬಸಪ್ಪ, ಉಮಾನಾಥ ಕೋಟ್ಯಾನ್, ಬಿ. ಸುರೇಶ್ ಗೌಡ, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗರ, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ಬಸವರಾಜ್ ಮತ್ತಿಮಡು, ಧೀರಜ್ ಮುನಿರಾಜು, ಮುನಿರತ್ನ, ಡಾಕ್ಟರ್ ಚಂದ್ರಲಮಾಣಿ ಮರು ಮಾನ್ಯತೆ ಪಡೆದ ಶಾಸಕರು. ವಿಧಾನಾಂಗದಲ್ಲಿ ಪ್ರತಿಪಕ್ಷವು ಮುಖ್ಯ. ಈ ನಿಟ್ಟಿನಲ್ಲಿ ಸರ್ಕಾರವು ನಮ್ಮ ಮನವಿಯನ್ನು ಮನ್ನಿಸಿದೆ ಎಂದು ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. We are meeting with Speaker and CM, Deputy CM and Law Minister regarding 18 our BJP MLAs suspended. Already 2 months gone. I also requested Speaker and CM also. It is a parliamentary committee, means Adhiveshna in the assembly. We have to run positively. So next assembly is going on. Next assembly is fixing July, I think. So smoothful. Now you cancellation the suspension. All the members present in the meeting. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬೆಂಗಳೂರು. Volkswagen. Volkswagen Mangalore, Airport Road, Yeyadi, Mangalore. Volkswagen.